ಅನಿಮಲ್ ಕೇರ್ ಟ್ರಸ್ಟ್ ರಿಜಿಸ್ಟರ್ ಮಂಗಳೂರು ಇವರ ಸಹಯೋಗದೊಂದಿಗೆ 27-28 ಜನವರಿ ನಮ್ಮ ಪುತ್ತೂರಿನ ಲಯನ್ಸ್ ಕ್ಲಬ್ಬಿನ ಲಯನ್ಸ್ ಮಂದಿರದಲ್ಲಿ ದೇಶೀಯ ಮನೆ ನಾಯಿಗಳಿಗೆ ಉಚಿತವಾಗಿ ಸಂತಾನಹರಣ ಚಿಕಿತ್ಸೆಯನ್ನು ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈಗಾಗಲೇ ಮಧ್ವರಾಜ್ ಅನಿಮಲ್ ಕೇರ್ ಟ್ರಸ್ಟ್ನವರು ಭಾಳಷ್ಟು ನಮಗೆ ಧನ ಸಹಾಯವನ್ನು ಮಾಡುವುದರ ಮೂಲಕ ಉಚಿತವಾಗಿ ಭಾಳಷ್ಟು ನಾಯಿಗಳನ್ನು ಅವರ ಸಂತಾನಹರಣ ಚಿಕಿತ್ಸೆ ಆಗಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಸಹಕಾರವನ್ನು ನೀಡ್ತಾ, ಅದೇ ರೀತಿಯಲ್ಲಿ ಇನ್ನರ್ ವೀಲ್ ಕ್ಲಬ್ಬಿನವರು ಅಧ್ಯಕ್ಷರು ಅಶ್ವಿನಿ ಕೃಷ್ಣ ಮೇಡಮ್ ಅವರು, ಅದೇ ರೀತಿಯಲ್ಲಿ ನಮ್ಮ ಪೂರ್ವ ಅಧ್ಯಕ್ಷರು ಭರತ್ ಪೈ ಅವರು, ಅದೇ ರೀತಿಯಲ್ಲಿ ಈಗ ನಮ್ಮ ಅನಿಮಲ್ ಕೇರ್ ಟ್ರಸ್ಟ್ನ ಮಮತಾರ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಸೊ ಮುಂದಿನ ಅದು ಹೇಗೆ ನಡೀತದೆ, ಹೇಗೆ ಆಗ್ತದೆ ಅಂತ ಹೇಳುವಂಥ ವಿವರಗಳನ್ನು ಮಮತಾರ ಅವರು ನಮ್ಮ ಜೊತೆ ಹಂಚಿಕೊಳ್ಬೇಕಂತ ಕೇಳಿಕೊಳ್ತಾ ಇದ್ದಾರೆ. ನಮಸ್ಕಾರ ಎವ್ರಿಬಡಿ. ಈ ಶನಿವಾರ ಭಾನುವಾರ ನಾವು ಮನೆ ನಾಯಿಗಳಿಗೆ, ಅಂದರೆ ಮನೆಯ ಊರಿನ ನಾಯಿಗಳು ಬ್ರೀಡ್ ಆಗಿದ್ದರೆ ಅದನ್ನು ಮಾಡೋದಿಲ್ಲ, ಊರಿನ ನಾಯಿಗಳಿಗೆ ನಾವು ಉಚಿತವಾಗಿ ಸಂತಾನಹರಣ ಚಿಕಿತ್ಸೆಯನ್ನು ಮಾಡಿಕೊಡ್ತೇವೆ. ಈಗ ಸದ್ಯಕ್ಕೆ ಒಂದು 70 ನಾಯಿಗಳು ರಿಜಿಸ್ಟರ್ ಆಗಿದೆ. ಸೊ ನಾವು ಇಷ್ಟರವರೆಗೆ ಈ ಪೋಸ್ಟರಲ್ಲಿ ಅಡ್ರೆಸ್ ಕೊಡಲಿಲ್ಲ. ನಮ್ಮ ಮೂಲಕ ರಿಜಿಸ್ಟರ್ ಮಾಡಿ ಆಮೇಲೆ ಬರಬೇಕು. ಯಾಕಂದರೆ ಡೈರೆಕ್ಟಾಗಿ ನಾವು ಅಡ್ರೆಸ್ ಕೊಟ್ಟರೆ ಅಲ್ಲೇ ಬಂದರೆ ಅವುಗಳಿಗೆ 12 ಗಂಟೆ ಉಪವಾಸ ಇರ್ತದೆ ನಾಯಿಗಳಿಗೆ. ಸೊ ಡೈರೆಕ್ಟಾಗಿ ಅಲ್ಲಿ ನಾಯಿನ ತಂದು ಈಗ ಮಾಡಿ ಅಂತ ಹೇಳೋಕ್ಕಾಗಲ್ಲ. ಇಟ್ಸ್ ಅ ಸರ್ಜರಿ, ಇದು ಶಸ್ತ್ರಚಿಕಿತ್ಸೆ. 2 ವೈದ್ಯರು ಬೆಂಗಳೂರಿಂದ ಬರ್ತಾ ಇದ್ದಾರೆ. ಸೊ ಇದು ನಮ್ಮದು 5th ಕ್ಯಾಂಪ್ ಮಾಡ್ತಾ ಇರೋದು ದಕ್ಷಿಣ ಕನ್ನಡದಲ್ಲಿ. ಈ ವರ್ಷ ಫಸ್ಟ್ ಕ್ಯಾಂಪ್ ಪುತ್ತೂರಲ್ಲಿ. ಸೊ ನಮ್ಮ ಉದ್ದೇಶ ಏನಂದರೆ, ಈ ಎಲ್ಲರೂ ಪತ್ರಿಕೆಗಳಲ್ಲಿ ನೀವು ನೋಡಿರ್ಬೋದು, ದಾರಿ ನಾಯಿಗಳ ಹಾವಳಿ, ಸ್ಟ್ರೇ ಡಾಗ್ ಮೆನೆಸ್ ಅಂತ ಒಂದು ವರ್ಡ್ಸ್ನ ತುಂಬ ಯೂಸ್ ಮಾಡ್ತಾ ಇರ್ತಾರೆ. ಬಟ್ ನಾವು ಅದ್ರ ಬಗ್ಗೆ ವರ್ಕ್ ಮಾಡೋದ್ರಿಂದ, ಪ್ರಾಣಿದಯ ಸಂಘಗಳ ಜೊತೆ ವರ್ಕ್ ಮಾಡೋದ್ರಿಂದ ನಮ್ಮ ಒಂದು ಅಂಡರ್ಸ್ಟ್ಯಾಂಡಿಂಗ್ ಏನಂದರೆ, ಈ ಸ್ಟ್ರೇ ಡಾಗ್ ಮೆನೆಸ್ ಅಥವಾ ದಾರಿ ನಾಯಿಗಳು ಜಾಸ್ತಿ ಆಗೋದು ಮೇನ್ ಕಾರಣ ಮನೆಯವರಿಂದ. ಸೊ ನಿಮ್ಮ ಮುನ್ಸಿಪಾಲ್ಟಿಯವರು, ಪುತ್ತೂರು ಮುನ್ಸಿಪಾಲ್ಟಿಯವರು ದಾರಿ ನಾಯಿಗಳಿಗೆ ಆಪ್ರೇಷನ್ ಮಾಡಲೇಬೇಕು. ಈಗ ಸದ್ಯಕ್ಕೆ ಮಾಡ್ತಾಯಿಲ್ಲ, ಅದನ್ನು ಅವರು ಸ್ಟಾರ್ಟ್ ಮಾಡಬೇಕು. ಬಟ್ ಅವರು ಎಷ್ಟು ಮಾಡಿದ್ರೂ ಮನೆಯವರು ತಂದು ದಾರಿಯಲ್ಲಿ ಬಿಟ್ಟರೆ ದಾರಿ ನಾಯಿಗಳು ಕಡಿಮೆ ಆಗೋದಿಲ್ಲ. ಸೊ ಅದನ್ನು ನಾವು ಮಂಗಳೂರಲ್ಲಿ ತುಂಬ ನೋಡಿದ್ದೇವೆ. ತುಂಬ ವರ್ಷಗಳಿಂದ ನಾವು ದಾರಿ ನಾಯಿಗಳಿಗೆ ಮಾಡ್ತಾಯಿದ್ರು ಮಾರ್ಕೆಟ್ಗಳಲ್ಲಿ ಎಲ್ಲ ಕಡೆ ದಾರಿ ಬೆಕ್ಕುಗಳು ನಾಯಿಗಳು ಸಿಗ್ತವೆ, ತುಂಬ ಸಿಗ್ತವೆ, ಮನೆಯಿಂದ ತಂದು ಬಿಡ್ತಾರೆ. ಸೊ ಇವು ಕೆಲವು ಸರಿ ಕಣ್ಣು ತೆಗೆದಿರೋದಿಲ್ಲ, ಆಮೇಲೆ ಅವುಗಳು ಅಲ್ಲಿ ದೊಡ್ಡದಾಗಿ ಅಲ್ಲಿ ಮರಿ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತವೆ. ಸೊ ಅದರಿಂದಾಗಿ ದಾರಿ ನಾಯಿಗಳು ಜಾಸ್ತಿ ಆಗ್ತವೆ. ಇನ್ನೊಂದು ಏನಂದರೆ, ನಮ್ಮ ಜನರಿಗೆ ಹೆಣ್ಣು ನಾಯಿಗಳು ಬೇಡ, ಅವರಿಗೆ ಗಂಡು ನಾಯಿ ಬೇಕು. ಇಲ್ಲದಿದ್ದರೆ ಒಂದು ಫಾರಿನ್ ಬ್ರೀಡ್ ಬೇಕು. ಸೊ ನಮ್ಮ ಕಾಟು, ನಮ್ಮ ಹೆಣ್ಣಿನ ನಾಯಿ ಅಂದರೆ ಅದು ಲೋಯೆಸ್ಟ್ ಲೆವೆಲ್. ಸೊ ಅದನ್ನು ನಾವು ಪ್ರಮೋಟ್ ಮಾಡ್ತೇವೆ, ಅದನ್ನು ನಾವು ಎತ್ತಿಡ್ತೇವೆ. ಯಾಕಂದರೆ ನಮ್ಮದೇ ನಾವು ಪ್ರೀತಿ ಮಾಡದೇ ಇದ್ದರೆ ಬೇರೆದನ್ನು ಅಪ್ರಿಷಿಯೇಟ್ ಮಾಡೋಕ್ಕಾಗಲ್ಲ. ಫಸ್ಟ್ ನಮ್ಮನ್ನೇ ನಾವು ಪ್ರೀತಿ ಮಾಡಬೇಕು. ಸೊ ಅವುಗಳನ್ನ ನಾವು ಎತ್ತಿಟ್ಬಿಟ್ಟು ಅವುಗಳಿಗೇನ ಅಡಾಪ್ಟ್ ಮಾಡಿ ಒಂದು ಸಂತಾನಹರಣ ಚಿಕಿತ್ಸೆ ಮಾಡಿದರೆ ಗಂಡು ಹೆಣ್ಣು ಒಂದೇ. ಆಮೇಲೆ ನಮ್ಮ ಇಂಡಿಯನ್ ನಾಯಿಗಳು ಅಷ್ಟೇ ಚೆಂದ ಉಂಟು. ಲೋಕಲ್ ನಾಯಿಗಳಿಗೆ ಇಲ್ಲಿನ ಲೋಕಲ್ ವೆದರ್ಗೆ ಅಡಾಪ್ಟ್ ಆಗಿರ್ತವೆ. ಸೊ ಆ ಥರ ಎಲ್ಲ ಹೇಳಿಕೊಟ್ಟು ಸಂತಾನಹರಣ ಚಿಕಿತ್ಸೆನ ಫ್ರಂಟ್ ಅದನ್ನು ಮುಂದೆ ಇಟ್ಟು ಅದು ಮಾಡಲೇಬೇಕು. ಅದು ಮಾಡದೇ ಇದ್ದರೆ, ಈಗ ಕೋಟ್ಯಾಂತರ ನಾಯಿಗಳಾಗಲೇ ಆಗಿದೆ ದೇಶದಲ್ಲಿ, ತುಂಬ ನಾಯಿಗಳುಂಟು. ಸೊ ಅದನ್ನು ಕಡಿಮೆ ಮಾಡೋಕ್ಕೆ ಸಂತಾನಹರಣ ಚಿಕಿತ್ಸೆ ಮಾಡಬೇಕು. ಸೊ ವಿತ್ ದ ಹೆಲ್ಪ್ ಆಫ್ ರೋಟ್ರಿ, ಲಯನ್ಸ್ ಕ್ಲಬ್, ಇನ್ನರ್ ವೀಲ್ ಅವ್ರ ಹತ್ರ ಸೇರಿಕೊಂಡು ಮಧ್ವರಾಜ್ ಟ್ರಸ್ಟ್ ಅವರ ಮೇಜರ್ ಫಂಡಿಂಗ್ ಮೂಲಕ ನಾವೇನು ಮಾಡ್ತಾಯಿದ್ದೇವೆ ಅಂದರೆ, ಆದಷ್ಟು ಮನೆ ನಾಯಿಗಳಿಗೆ ಮಾಡಿಕೊಡುವ ಅಂತ ನೋಡ್ತಾ ಇದ್ದೀವಿ. ಓಕೆ. ಸೊ ನಾವು 2 ದಿವಸದ ಕ್ಯಾಂಪ್ ಅಂತೇಳಿ ಹೇಳ್ಕೊಂಡು ಮಾಡ್ತಾ ಇರೋದ್ರಿಂದ ಸುಮಾರು 1.5 ಲಕ್ಷ ಖರ್ಚಿದೆ ಇದಕ್ಕೆ. ಸೊ ಈಗಾಗಲೇ ಸುಮಾರಾಗಿ 96,000 ರೂಪಾಯಿ ಅಂದರೆ ಅವ್ರ ಹತ್ರ ಕೇಳಿಕೊಂಡಾಗ ಅಷ್ಟು ಹಣ ನಮಗೆ ಮಧ್ವರಾಜ್ ಟ್ರಸ್ಟ್ನವರು ಕೊಡ್ತಾ ಇದ್ದಾರೆ. ಒಂದು ನಾಯಿಗೆ ಒಂದು ನಾಯಿ ಕಾಸ್ಟ್ ಕೇಳ್ತಾ ಇದ್ದಾರೆ 2000. ಇವಾಗ ಸೊ ದಾರಿ ನಾಯಿ ಮಾಡೋದು ಮನೆ ನಾಯಿ ಮಾಡೋದು ಸ್ವಲ್ಪ ಡಿಫ್ರೆನ್ಸ್ ಇದೆ. ದಾರಿ ನಾಯಿ ಮಾಡಿದಾಗ ನಿಮ್ಮ ಗೌರ್ಮೆಂಟ್ ಅವರು ಮಾಡಬೇಕು, ಅದು ರೆಸ್ಪಾನ್ಸಿಬಿಲಿಟಿ. ದಾರಿ ನಾಯಿ ಮಾಡಿದಾಗ ಅದಕ್ಕೆ ಒಂದು ಪ್ರೊಸೀಜರ್ ಇರ್ತದೆ. 5 ದಿನಗಳು ಅವುಗಳನ್ನ ನೋಡ್ಕೋಬೇಕು, ಪೋಸ್ಟ್ ಆಪರೇಟಿವ್ ಕೇರ್. ಒಂದು ಪ್ರಾಣಿ ದಯಾ ಸಂಘದಲ್ಲಿ, ಆಮೇಲೆ ಯಾವ್ದು ಪ್ರಾಣಿದಯ ಸಂಘ ಆಗಲ್ಲ. ಇಟ್ ಶುಡ್ ಬಿ AWBI ಸರ್ಟಿಫೈಡ್. AWBI ಅಂದರೆ ಆ್ಯನಿಮಲ್ ವೆಲ್ಫೇರ್ ಬೋರ್ಡ್ ಆಫ್ ಇಂಡಿಯಾ ಸರ್ಟಿಫಿಕೇಷನ್ ಇರಬೇಕು ಆ ಸಂಸ್ಥೆಗೆ. ಸೊ ಇಡೀ ದಕ್ಷಿಣ ಕನ್ನಡದಲ್ಲಿ ಈಗ ಸದ್ಯಕ್ಕೆ ಇರೋದು ಒಂದೇ ಒಂದು ಸಂಸ್ಥೆಗೆ, ಅದು ಆ್ಯನಿಮಲ್ ಕೇರ್ ಟ್ರಸ್ಟ್ ಶಕ್ತಿನಗರ್, ಅವ್ರಿಗೆ ಮಾತ್ರ ಇರೋದು ಅದು.
ಸೊ ಅವರಿಗೆ ಇಲ್ಲಿವರೆಗೆ ಬಂದು ಆ ಟೆಂಡರ್ ಹಾಕಿ ಇಲ್ಲಿಂದ ನಾಯಿಗಳನ್ನ ಹಿಡ್ಕೊಂಡೋಗಿ ಒಂದು 30 ನಾಯಿ ಹಿಡ್ಕೊಂಡು ಹೋಗೋದು, ಆಪ್ರೇಷನ್ ಮಾಡೋದು, ವಾಪಸ್ ಇಲ್ಲೇ ತಂದು ಬಿಡೋದು ತುಂಬ ದೂರ ಆಗ್ತದೆ. ಸೊ ಆದಷ್ಟು ನಾವೇನು ಮಾಡಬೇಕಂದ್ರೆ ಅಲ್ಲಲ್ಲೇ ಲೋಕಲ್ NGOಗಳಿದ್ದರೆ ಒಳ್ಳೆಯದಾಗ್ತದೆ. ಅವರು ಒಂದು ಅಪ್ಲೈ ಮಾಡಿಬಿಟ್ಟು ಸರ್ಟಿಫಿಕೇಷನ್ ತೊಗೊಂಡು ಆವಾಗ ನೆಟ್ ಹಾಕಿ ದಾರಿ ನಾಯಿಗಳನ್ನ ಹಿಡಿಬೇಕಾಗ್ತದೆ. ಎಷ್ಟೊಂದು ಕೈಗೆ ಸಿಗಲ್ಲ. ಕೆಲವು ಫೀಡರ್ಸ್ಗೆ ಕೆಲವು ದಾರಿ ನಾಯಿಗಳು ಸಿಗ್ತದೆ, ಬಟ್ ಎಷ್ಟೊಂದು ನಾಯಿಗಳು ಸಿಗೋದಿಲ್ಲ, ಅವಕ್ಕೆ ಭಯ ಜಾಸ್ತಿ. ಅದನ್ನು ನೆಟ್ ಹಾಕಿ ಹಿಡಿದು ಆಪ್ರೇಷನ್ ಮಾಡಿ 5 ದಿನ, ಹೆಣ್ಣಾದರೆ 5 ದಿನ, ಗಂಡಾದರೆ ಒಂದು 2-3 ದಿನ ನೋಡಿಕೊಂಡು ಎಲ್ಲಿ ಸಿಕ್ಕಿತೋ ಅಲ್ಲೇ ಬಿಡಬೇಕು. ದಟ್ಸ್ ವಾಟ್ ದಿ ABC ರೂಲ್ಸೇ. ABC ರೂಲ್ಸ್ ಅಂತ ಇದೆ AWBI ಮೂಲಕ, ಆ ಪ್ರೊಸೀಜರ್ ಮೂಲಕ. ಆಮೇಲೆ ತುಂಬ ಪ್ರೊಸೀಜರ್ಗಳುಂಟು. ಆರ್ಗನ್ಸ್ನ ತೋರಿಸ್ಬೇಕು, ಹೆಲ್ತ್ ಇನ್ಸ್ಪೆಕ್ಷನ್ ಇರ್ತದೆ. ಯಾಕಂದರೆ ನಾವು ಸುಮ್ಮನೆ ತೊಗೊಂಡು ಬಂದುಬಿಟ್ಟು ಮಾಡಿದ್ವಿ ಅಂತ ಹೇಳ್ಬಿಟ್ಟು ವಾಪಸ್ ಬಿಡೋಕ್ಕಾಗಲ್ಲ. ಸೊ ದೇರ್ ಇಸ್ ಅ ಪ್ರೊಸೀಜರ್ ಟು ಬಿ ಫಾಲೋಡ್. ಸೊ ಇವಾಗ ಮನೆ ನಾಯಿಗಳಿಗಾದರೆ ಆ ಥರ ಪ್ರೊಸೀಜರ್ಸ್ ಇಲ್ಲ. ಸೊ ಮನೆ ನಾಯಿಗಳಿಗೇನೆಂದರೆ ನಾವು ಮನೆಯವ್ರಿಗೆ ಹೇಳ್ತೇವೆ ಈ ಥರ ನೀವು ಪೋಸ್ಟ್ ಆಪ್ರೇಟಿವ್ ಕೇರ್ ಮಾಡಬೇಕು ಅಂತ. ಸೊ ತುಂಬ ಕಡಿಮೆ ಪೋಸ್ಟ್ ಆಪ್ರೇಟಿವ್ ಕೇರ್ ಇರ್ತದೆ. ಹೇಗೂ ಮನೆಯವರು ಕೇರ್ ಮಾಡ್ತಾರೆ, ಅದು ಊಟ ಮಾಡ್ತಾ ಇದೆಯಾ, ಗಾಯ ಹೇಗಿದೆಯಾ ಎಲ್ಲ ನೋಡೋಕ್ಕೆ ಅವರೇ ಇರ್ತಾರೆ. ಸೊ ಅದರಿಂದಾಗಿ ನಾವು ಅವರಿಗೆ ಒಂದು ಹೇಳಿಬಿಡ್ತೇವೆ. ಬಟ್ ಈ AWBI ಇಂದ ನಮಗೇನು ಇನ್ಸ್ಟ್ರಕ್ಷನ್ಸ್ ಇರೋದಿಲ್ಲ. ಸೊ ದ ಕಾಸ್ಟ್ ಫಾರ್ ಅದು ಐ ಥಿಂಕ್ AWBI ಮೂಲಕ 1800 ಪರ್ ಡಾಗ್ ಅಂತ ಹೇಳಿದ್ದಾರೆ ಗೌರ್ಮೆಂಟ್ ಅವರೇ, ಒಂದು ಡಾಗ್. ಯಾಕಂದರೆ ಅದು ಕ್ಯಾಚ್ ಮಾಡೋಕ್ಕೆ ಡೀಸೆಲ್ ಬೇಕು, ಅವರಿಗೆ ಸ್ಟಾಫ್ಗೆ ಹಣ ಕೊಡಬೇಕು, ಕ್ಯಾಚ್ ಮಾಡೋರಿಗೆ ತೊಗೊಂಡೋಗೋದು, ಆಮೇಲೆ ಅಲ್ಲಿ 5 ದಿನ ನೋಡ್ಕೊಳ್ಳೋದು. ಕೆಲವು ಸರಿ ಕಾಂಪ್ಲಿಕೇಶನ್ ಆಗುತ್ತೆ, ಆವಾಗ ಇನ್ನೊಂದು 4 ದಿನ ಎಕ್ಸ್ಟ್ರಾ ನೋಡ್ಕೊಳ್ಬೇಕಾಗ್ಬೋದು. ಸೊ ಅದೆಲ್ಲ ಅವ್ರ ಕಾಂಪ್ಲಿಕೇಶನ್ ಎಲ್ಲ ಅಷ್ಟು ಯೋಚನೆ ಮಾಡಲ್ಲ. ಬಟ್ ಜಸ್ಟ್ 1 ಸರ್ಜರಿಗೆ ಇಷ್ಟು ಅಂತ ಕೊಡ್ತಾರೆ. ಸೊ ಬಟ್ ನಿಮ್ಮ ಪ್ರಾಬ್ಲಮ್ಸ್ ಏನಂದರೆ ಜಾಸ್ತಿ ಪ್ರಾಣಿ ದಯಾ ಸಂಘಗಳು ಇಲ್ಲ. ಆ ಗೌರ್ಮೆಂಟ್ ಅವರು ಯಾರ್ಯಾರು ಮಾಡಿದರೆ ಅವ್ರು ಒಪ್ಪೋದಿಲ್ಲ, ಅದು ಸರ್ಟಿಫಿಕೇಷನ್ ಇರಬೇಕು ಅಂತ ಹೇಳ್ತಾರೆ. ಯಾಕಂದರೆ ABC ರೂಲ್ಸ್ ಒಂದು ದೊಡ್ಡ PDF ಡಾಕ್ಯುಮೆಂಟ್, ಅದು ಎಲ್ಲ ಫಾಲೋ ಮಾಡಬೇಕಾಗ್ತದೆ. ಅದರಲ್ಲಿ ತುಂಬ ಪ್ರೊಸೀಜರ್ಸ್ ಉಂಟು, ಈ ಥರ ರಿಪೋರ್ಟ್ಸ್ ಕಳಿಸ್ಬೇಕು, ಹಾಗೆ ಹೀಗೆ. ಸೊ ಅದಕ್ಕೋಸ್ಕರ ಪುತ್ತೂರವರು ಟೆಂಡರ್ ಹಾಕಿದ್ರು ಯಾರೂ ಬರಲಿಲ್ಲ. ಏನಕ್ಕೆ ನಮಗೆ ತುಂಬ ದೂರ, ನಾನು ಶಕ್ತಿನಗರದ ವಾಲಂಟಿಯರು. ಬಟ್ ನಮಗೆ ಇಲ್ಲಿವರೆಗೆ ಬಂದು ಟೆಂಡರ್ ಹಾಕೋಕ್ಕೆ ನಮಗೆ ಅಲ್ಲೇ ತುಂಬ ಕೆಲಸಗಳುಂಟು ಹತ್ತಿರದಲ್ಲೇ. ಸೊ ಇಲ್ಲಿ ಆದಷ್ಟು ಜಾಸ್ತಿ NGOಗಳಿದ್ದರೆ ಈ ಥರ ಮಾಡ್ಬೋದು. ಲೈಕ್ ಬೀದಿ ನಾಯಿಗಳನ್ನು ಮಾಡಲಿಕ್ಕಾಗಲ್ಲ ನಿಮಗೆ? ಬೀದಿ ನಾಯಿಗಳನ್ನು ಕೆಲವು ತುಂಬ ಒಂಥರ ಮನೆಗೆ ಬಂದು ಊಟ ಮಾಡಿ ಹೋಗೋದು ಅಂಥದ್ದು ಮಾಡ್ತೇವೆ. ಬಟ್ ಆ ಫೀಡರ್ಸ್ ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ಟೇಕಿಂಗ್ ಕೇರ್. ಮಾಡ್ತೇವೆ. ಇಲ್ಲೊಬ್ರು ತುಂಬಾ ನಾಯಿಗಳಿಗೆ ಊಟ ಎಲ್ಲ ಹಾಕ್ತಾರೆ ದಿನ ಬೆಳಿಗ್ಗೆ ಮತ್ತು ಸಂಜೆ. ಈಗ ಅಂತವ್ರು ತಂದು ಕೊಟ್ಟರೆ ಎಲ್ಲ ನಾಯಿಗಳು ಫಾರ್ಮ್ಸ್ ಮಾಡ್ತದಲ್ಲ. ಹೌದು ಸೊ ಯಾರು ಯಾವ ನಾಯಿ ತರ್ತಾರೋ ಮಾಡ್ತೇವೆ. ಬಟ್ ಅವರಿಗೆ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಅಂದರೆ ಫಸ್ಟು 12 hours ಉಪವಾಸ ಇರಬೇಕು ಆ ನಾಯಿಗೆ. ಅಂದರೆ ಅವ್ರು ಹೇಳ್ತಾರೆ ಓಕೆ ಬೆಳಗ್ಗೆ ನಾನು ಊಟ ಹಾಕೋದಿಲ್ಲ, ಯಾಕಂದರೆ ನಾನು ಒಬ್ಬಳೇ ಊಟ ಹಾಕೋದು ಇದಕ್ಕೆ. ಸೊ ಅದಕ್ಕೆ ನನಗೆ ಗೊತ್ತು, ಐ ಕ್ಯಾನ್ ಕಂಟ್ರೋಲ್ ದ್ಯಾಟ್. ಎರಡನೇದಾಗಿ ನೀವು ಆಪ್ರೇಷನ್ ಆದಮೇಲೆ, ಇವಾಗ ನಮ್ಮ ಡಾಕ್ಟರ್ಸ್ ಮಾಡೋದು ತುಂಬ ಸಣ್ಣ ಗಾಯ, ಅದು ಆಲ್ಮೋಸ್ಟ್ ಸ್ಟಿಚ್ಚೇ ಕಾಣೋದಿಲ್ಲ, ಅವತ್ತು ರಾತ್ರಿಯೇ ಸರಿ ಹೋಗ್ತದೆ, ದೊಡ್ಡ ಪೋಸ್ಟ್ ಆಪ್ರೇಟಿವ್ ಕೇರ್ ಬೇಡ. ಆದ್ರೂ ಅದು ದಾರಿ ನಾಯಿ ಆದ್ದರಿಂದ ಇದನ್ನು ಅದಕ್ಕೆ ಊಟ ಸಿಗದೇ ಇರ್ಬೋದು, ನೀರು ಸಿಗದೇ ಇರ್ಬೋದು, ಏನಾದರೂ ಜ್ವರ ಬಂದರೆ ಏನಾದರೂ ಆದರೆ ಹೇಳೋಕ್ಕಾಗಲ್ಲ. ಸೊ ಮನೆಯವ್ರದ್ದಾದರೆ ನಾವು ಯಾವಾಗಲೂ ಇರ್ತೇವೆ. ಸೊ ಅವ್ರಿಗೆ ಹೇಳೋದು ನೀವು ಫೀಡ್ ಮಾಡೋರು ದಿನ ನೋಡಬೇಕು. ಸ್ವಲ್ಪ ನಮಗೇನು ಮೆಡಿಸಿನ್ ಇರೋಲ್ಲ, ನಮ್ಮ ಡಾಕ್ಟರ್ ಏನು ಪ್ರಿಸ್ಕ್ರೈಬ್ ಮಾಡಲ್ಲ ಮೆಡಿಸಿನ್ ಪೋಸ್ಟ್ ಆಪ್ರೇಟಿವ್ ಕೇರ್ಗೆ. ಬಟ್ ಏನಾದರೂ ಅದಕ್ಕೆ ಸ್ವಲ್ಪ ಪೇಯ್ನಲ್ಲಿದೆ ಅಥವಾ ಸ್ಟಿಚ್ ಓಪನ್ ಆಯಿತು ಫಾರ್ ಎಕ್ಸಾಂಪಲ್, ಒಂದು 2-3 ದಿನ ನೋಡಿಕೊಂಡ್ರೆ ಒಳ್ಳೆಯದು. ಸೊ ನಾವು ಕೆಲವೆಲ್ಲ ಮಾಡ್ತಾಯಿದ್ದೇವೆ, ನಾನೇನೇ ಕೆಲವು ತರ್ತಾಯಿದ್ದೇನೆ ನನ್ನ ಮನೆ ಹತ್ರ ಇಲ್ಲಿರೋದು ದಾರಿ ನಾಯಿಗಳು. ಯಾಕಂದರೆ ಅವುಗಳು 6 ತಿಂಗಳಿಗೊಂದ್ಸರಿ ಮರಿ ಹಾಕ್ತದೆ. ಆ್ಯಂಡ್ ಅಲ್ಲಿನ ಜನರಿಗೆ ಯಾರಿಗೂ ನಾಯಿಗಳಂದರೆ ಇಷ್ಟ ಇಲ್ಲ. ಆದರೆ ಯಾರೂ ಒಂದು ಸಂತಾನದ ಬಗ್ಗೆನೂ ಯೋಚನೆ ಮಾಡಿಲ್ಲ. ಅದೊಂದು ಎಫರ್ಟ್ ಹಾಕಿಬಿಟ್ಟು, ಹೌದು ದಾರಿ ನಾಯಿ ಮುಟ್ಟಕ್ಕೆ ಎಲ್ರಿಗೂ ಭಯ ಇರ್ತದೆ, ಅದು ಅರ್ಥ ಆಗ್ತದೆ. ಬಟ್ ಸ್ವಲ್ಪ ಅವೇರ್ನೆಸ್ ಬೇಕು, ಆಮೇಲೆ ಸ್ವಲ್ಪ ಒಂಥರ ರೆಸ್ಪಾನ್ಸಿಬಿಲಿಟಿ ಬೇಕು. ಯಾಕಂದರೆ ನಾವು ಇದನ್ನು ದಾರಿ ನಾಯಿ ಅಂತ ಹೇಳೋದಿಲ್ಲ, ಕಮ್ಯುನಿಟಿ ಡಾಗ್ಸ್ ಅಂತ ಹೇಳ್ತೇವೆ. ಅಂದರೆ ನಮ್ಮ ಕಮ್ಯುನಿಟಿಗೆ ಅವು ಬಿಲಾಂಗ್ ಆಗ್ತವೆ. ನಾವು ಊಟ ಹಾಕೋದು, ನಾವು ಆಪ್ರೇಷನ್ ಮಾಡೋದು, ನಾವು ವ್ಯಾಕ್ಸಿನೇಷನ್ ಮಾಡೋದು, ಅದು ಸಾಯೋವಾಗೂ ಅಲ್ಲೇ ಒಂದು ಪೊಲೀಸ್ ಒಂಥರ ಅದನ್ನು ಗಾರ್ಡಿಯನ್ ಥರ ಇರ್ತದೆ, ಗಾರ್ಡ್ ಮಾಡ್ಕೊಂಡಿರ್ತದೆ ಆ ಜಾಗನ. ಸೊ ನಾವೇನೇ ರೆಸ್ಪಾನ್ಸಿಬಿಲಿಟಿ ತೊಗೊಂಡ್ರೆ ಆ ನಾಯಿಗಳಿಗೆ, ಅವಾಗ ಏನಾಗುತ್ತೆ, ನಮಗೂ ಒಳ್ಳೇದಾಗುತ್ತೆ, ಅವುಗಳಿಗೂ ಒಳ್ಳೇದಾಗ್ತದೆ. ಡೌಟ್ ಏನು ಅಂದರೆ, ಈಗ ಈ ಕಾಟ್ ನಾಯಿ ಅಂತ ನಾವು ಊರಿನ ನಾಯಿ ಅಂತ ಹಾಗೆ ಕರೀತಾರೆ ಅಲ್ವಾ? ಹೌದು. ಈಗಾಗಲೇ ತುಂಬ ಮನೆಗಳಲ್ಲಿ ಕಾಟ್ ನಾಯಿಗಳನ್ನ ಬಿಡಿಸೋದನ್ನ ಬಿಟ್ಟುಬಿಟ್ಟಿದ್ದಾರೆ. ಹೀಗೆ ಮಾಡ್ತಾ ಹೋದಾಗ ಈ ನಾಯಿಗಳ ಸಂಖ್ಯೆ ಪೂರ್ತಿಯಾಗಿ ಕಡಿಮೆ ಆಗ್ತಾ ಬರಲ್ವಾ? ಲೋಕಲ್ ಬ್ರೀಡ್ ಇಲ್ಲದಂತ ಆಗೋದಿಲ್ವಾ? ಈಗ ಮಲೆನಾಡು ಗಿಡ್ಡ ಅನ್ನುವಂಥ ಒಂದು ಕಾಣೋದೇ ಇಲ್ಲ ಜನಗಳಲ್ಲಿ.
ಬಹಳ ಅಪರೂಪ ಆಗಿದೆ. ಹೌದು. ಇಂಥ ಸ್ಥಿತಿ ನಿರ್ಮಾಣ ಆಗ್ಲಿಕ್ಕಿಲ್ವ ಇದು? ಈಗ ಸದ್ಯಕ್ಕಂತೂ ಆಗೋದಿಲ್ಲ. ಈಗ ಇಲ್ಲಿ ಸೆನ್ಸಸ್ ಮಾಡಿಲ್ಲ, ಎಷ್ಟು ನಾಯಿಗಳು ಉಂಟು, ದಾರಿಯಲ್ಲಿ ನಾಯಿಗಳು ಉಂಟು ಅಂತ ಸೆನ್ಸಸ್ ಮಾಡಿಲ್ಲ. ನಾವು ಮಂಗಳೂರಲ್ಲೂ ಮಾಡಿಲ್ಲ. ನಾವು ತುಂಬ ಕೇಳ್ಕೊಳ್ತಾ ಇದ್ದೇವೆ ಅಲ್ಲಿ MCCಗೆ ಎಷ್ಟು ದಾರಿ ನಾಯಿಗಳಿದೆ ಅಂತ ದಯವಿಟ್ಟು ಸೆನ್ಸಸ್ ಮಾಡಿ. ಯಾಕಂದರೆ ಅದರಿಂದ ನಮಗೆ ಸ್ಟ್ಯಾಟಿಸ್ಟಿಕ್ಸ್ ಸಿಗುತ್ತೆ ಯಾವ ಥರ ಟ್ರೆಂಡ್ ಇದೆ ಅಂತ. ಬಟ್ ನಾವು ನಿಮ್ಮ ಪತ್ರಿಕೆಗಳು, ನಿಮ್ಮ ಇದು ನ್ಯೂಸ್ ಪೇಪರ್ ಓದಿದರೆ ಮಾತ್ರ ಇದು ದೊಡ್ಡ ಬಿಗ್ಗೆಸ್ಟ್ ಫಿಯರ್ ಇನ್ ದ ವರ್ಲ್ಡ್ ಅಂದರೆ ಇದು ದಾರಿ ನಾಯಿಗಳು. ಆ ಥರ ಬರೀತಾರೆ ಅವರು, ಮೆನೆಸ್ ಅಂತ. ಬೀದಿ ನಾಯಿಗಳು ಇದು ಆ್ಯಕ್ಚುಲಿ ಇಂಡಿಯನ್ ನಾಯಿಗಳು. ಸೊ ಇವಾಗ ಇದು ಆಲ್ಸೇಷನ್ ಬೀದಿಯಲ್ಲಿದ್ದರೆ ಅದು ಬೀದಿ ನಾಯೇ, ಆದರೆ ನಮ್ಮ ಇಂಡಿಯನ್ ನಾಯಿಗಳನ್ನೇ ಜಾಸ್ತಿ ಬೀದಿಯಲ್ಲಿ ಹಾಕೋದು. ಅವು ವೈ ಶುಡ್ ದೇ ಬಿ ಹೋಮ್ಲೆಸ್? ಮನೆ ಏನಕ್ಕೆ ಇರಬಾರ್ದು ಅವಕ್ಕೆ ಗೊತ್ತಿಲ್ಲ ನನಗೆ. ಬಟ್ ನಾವು ಹೇಳೋದೇನೆಂದರೆ 100% ಅದು ಕಡಿಮೆ ಮಾಡೋಕ್ಕೆ ಅಂತಲ್ಲ ಆ ತಳಿನ, ಬಟ್ ಈಗ ಸದ್ಯಕ್ಕೆ ಕಂಟ್ರೋಲ್ ಮಾಡೋಕ್ಕೆ ವಿ ಹ್ಯಾವ್ ಟು ಟೇಕ್ ದಿಸ್ ಆ್ಯಕ್ಷನ್. ಇಲ್ಲದಿದ್ದರೆ ರೇಬೀಸು ಸ್ಪ್ರೆಡ್ ಆಗ್ತಾ ಇದೆ. ಆಮೇಲೆ ಕೆಲವು ನಾಯಿಗಳು ಸ್ಕೂಟರ್ನ ಅಡ್ಡಿಸ್ಕೊಂಡು ಹೋಗೋದು, ಅವರು ಬೀಳೋದು. ಯಾರು ತಪ್ಪಿದು? ನಾಯಿ ತಪ್ಪ, ಅವರು ತಪ್ಪ? ಇಬ್ಬರು ತಪ್ಪು ಅಲ್ಲ ಅಂತ ನನ್ನ ಪ್ರಕಾರ. ಆ್ಯಂಡ್ ಅವರು ಪಾಪ ದೇ ಆರ್ ದ ವಿಕ್ಟಿಮ್ ಹಿಯರ್. ಸೊ ಬೇರೆ ಯಾವುದೂ ಇಲ್ಲ, ಟ್ಯಾಬ್ಲೆಟ್ಸ್ ಇಲ್ಲ, ಇಂಜೆಕ್ಷನ್ಸ್ ಇಲ್ಲ, ಯಾವುದೂ ಇಲ್ಲ. ಒಂದು ಜಸ್ಟ್ ಶಸ್ತ್ರಚಿಕಿತ್ಸೆ ಮಾಡಿದಾಗ ಆ ಗರ್ಭಕೋಶ ಮತ್ತು ಓವರೀಸ್ನ ತೆಗಿತಾರೆ ಹೆಣ್ಣಿಗೆ. ಗಂಡಿಗೆ ಒಂದು ಟೆಸ್ಟೀಸ್ ತೆಗಿತಾರೆ, ಯಾಕಂದರೆ ಗಂಡಿಗೂ ಶಸ್ತ್ರಚಿಕಿತ್ಸೆ ಮಾಡಬೇಕಾಗ್ತದೆ. ಒಂದು ಗಂಡು ಒಂದು 10 ಕಡೆ 20 ಕಡೆ ಹೋಗಿ ಮರಿ ಹಾಕಿಸ್ತದೆ ಒಂದು ಗಂಡಿದ್ದರೆ. ಅಥವಾ ನೀವು ಮನೆಯಲ್ಲಿ ಗಂಡು ನಾಯಿ ಇದ್ದರೆ ಅದು ಓಡಿ ಹೋಗ್ತದೆ ಆ ಟೈಮಲ್ಲಿ. ಯಾವುದೋ ಒಂದು ಹೆಣ್ಣು ನಾಯಿ, ಅದಕ್ಕೇ ಹೆಣ್ಣು ನಾಯಿ ತೊಗೊಳ್ಳಲ್ಲ ಅಂತ ಹೇಳಿದವರು. ಈ ಗಂಡುಗಳೆಲ್ಲ ಇಲ್ಲಿ ಬಂದು ಕಾಂಪೌಂಡ್ ಮುಂದೆ ನಿಲ್ತವೆ, ನಮಗಾಗೋದಿಲ್ಲ. ಸೊ ಇದೆಲ್ಲ ಉಪದ್ರ ಅಂತ. ಸೊ ಅದಕ್ಕೋಸ್ಕರ ನಾವು ಹೇಳೋದು ಸಂತಾನಹರಣ ಚಿಕಿತ್ಸೆ ಮಾಡಿ. ಯಾವ ಗಂಡು ಬರೋದಿಲ್ಲ, ಯಾಕಂದರೆ ಅದಕ್ಕೆ ಹಾರ್ಮೋನಲ್ ಸೈಕಲ್ಸ್ ಇರೋದಿಲ್ಲ. ಆ್ಯಂಡ್ ಇದನ್ನು ವರ್ಷಾನುಗಟ್ಟಲೆ ಮಾಡ್ತಾ ಇದ್ದೇವೆ ನಾವು. ಇದೇನು ಏನಾದರೂ ಪ್ರಾಬ್ಲಮ್ ಆಗ್ತದಾ ಈ ಶಸ್ತ್ರಚಿಕಿತ್ಸೆ? ಆ ಥರ ಏನೂ ಇಲ್ಲ. ನನ್ನ ನಾಯಿಗೇನೆ ನಾನು 13 ವರ್ಷದಿಂದ ಮಾಡಿಸಿದ್ದು. ಚೆಂದ ಇತ್ತು, ಆ್ಯಕ್ಟಿವ್ ಇತ್ತು. ಕೊನೆಗೆ ಲಾಸ್ಟ್ ಇಯರ್ ಅದು ತೀರಿಕೊಂಡಿತ್ತು ಓಲ್ಡ್ ಏಜಲ್ಲಿ. ಸೊ ಇಟ್ಸ್ ಅ ವೆರಿ ಕಾಮನ್ ಇದು ಪ್ರಾಸೆಸ್ ಆಲ್ ಓವರ್ ದ ವರ್ಲ್ಡ್. ಇಂಡಿಯಲ್ಲೂ ಕಾಮನ್. ಆ್ಯಂಡ್ ಮಂಗಳೂರಲ್ಲೂ ನಾವು ತುಂಬ ವರ್ಷಗಳಿಂದ ಮಾಡ್ತಾಯಿದ್ದೇವೆ. ಬಟ್ ದಾರಿ ನಾಯಿಗಳಿಗೆ ಈಗ ಮನೆಯಲ್ಲಿ ಮನೆ ಹಾಕಿದ್ದನ್ನು ತಂದು ರೋಡಿಗೆಲ್ಲ ಬಿಡ್ತಾರಲ್ಲ, ಅಂಥವ್ರಿಗೆ ಏನಾದರೂ ಕಾನೂನು ಕ್ರಮದ ಏನಾದರೂ ಇದೆಯಾ ನಿಮ್ಮ ಅನಿಮಲ್ ಆ್ಯಕ್ಟಲ್ಲಿ ಏನಾದರೂ? ಇಲ್ಲ, ದಾರಿಯಲ್ಲಿ ಬಿಡಬಾರ್ದು ಅಂತ ನಾನು ಸಂವಿಧಾನದಲ್ಲಿ ನೋಡಿದ್ದಂಗಿಲ್ಲ. ಬಟ್ ಅದು ಕ್ರೂರತನ ಇರಬಾರ್ದು ಅಲ್ವಾ? ಡೆಫಿನೆಟ್ಲಿ. ನಮಗೆ ನೋಡಿ, ನಾವು ಸೋಷಲ್ ವರ್ಕ್ ಮಾಡೋದು 24 hours ಸಾಲೋದಿಲ್ಲ. ಅಷ್ಟು ಕಾಲ್ಗಳು ಬರ್ತದೆ, ಇಲ್ಲಿ ಉಂಟು ಅಲ್ಲಿ ಉಂಟು, ನೀವಿರೋದೇನಕ್ಕೆ, ತೊಗೊಂಡೋಗಿ. ಸೊ ಆ ಥರ ಡಿಮ್ಯಾಂಡ್ ಮಾಡ್ತಾರೆ ಜನ. ನಮಗೆ ಅದರಲ್ಲೇ ಮುಳುಗಿದ್ದೇವೆ. ಆ್ಯಂಡ್ ವಿ ಆರ್ ನಾಟ್ ಮೇಕಿಂಗ್ ಎನಿ ಇದು. ನಮ್ಗೆ ಯಾರೂ ಸ್ಯಾಲ್ರಿ ಕೊಡ್ತಾ ಇಲ್ಲ, ನಾವೇ ಹಣ ಹಾಕಿ ಮಾಡೋದಿದು. ಬಟ್ ಅದು ಇದ್ರೂ ಜನರು ಡಿಮ್ಯಾಂಡ್ ಮಾಡೋದೇನೆಂದರೆ ತುಂಬ ಅಲ್ಲಿದೆ ಇಲ್ಲಿದೆ. ಆ್ಯಂಡ್ ಅವ್ರದ್ದು ಅರ್ಥ ಆಗ್ತದೆ, ಯಾಕಂದರೆ ಅಷ್ಟುಂಟು. ಅದಕ್ಕೋಸ್ಕರ ನಾವು ಈ ಥರ ಕ್ರಮಗಳು ತೊಗೊಳ್ಳೋದು. ಓಕೆ, ಹಣ ಹಾಕಿ ಇದನ್ನು ಮಾಡೋಣ, ಲೆಟ್ಸ್ ಗೋ ಟು ದ ರೂಟ್ ಕಾಸ್. ಹೀಗಿದೆ ಅಂದರೆ ಗ್ರಾಮ ಪಂಚಾಯತ್ ಮೆಂಬರ್ ಆದ ತಕ್ಷಣ ಅವನು ಏನಿದ್ರು ನಾಯಿ ಸತ್ತರೆ ಫೋನ್ ಅವನಿಗೆ ಬರುತ್ತೆ. ಹೌದು, ಹಾಗೆ ನೀವು ಇದರಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ನಿಮ್ಗೆ ಫೋನ್ ಬರುತ್ತೆ. ಎಕ್ಸಾಕ್ಟ್ಲಿ ಅಲ್ವಾ? ಈಗ ಸ್ಥಳೀಯ ಆಡಳಿತಗಳು ಇದನ್ನು ಕಂಟ್ರೋಲ್ ಮಾಡಲಿಕ್ಕಾಗಲ್ವಾ? ಸಾರಿ, ನೀವು ಸ್ಥಳೀಯ ಆಡಳಿತ, ನಗರಸಭೆ ಇರ್ಬೋದು, ಪುರಸಭೆ ಇರ್ಬೋದು, ಗ್ರಾಮ ಪಂಚಾಯತ್ಗಳು ಇರ್ಬೋದು, ಅವರನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇಲ್ವ? ಇದನ್ನ ಈ ಬೀದಿ ನಾಯಿಗಳನ್ನ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಅಂತ ನನಗೆ ಅನಿಸ್ತಾ ಇದೆ. ಯಾಕೆ ಅದು ಮಾಡ್ತಾ ಇಲ್ಲ ಅವರು? ಆ ರೀತಿ ಏನಾದರೂ ಯೋಚನೆಗಳು? ಹೌದು, ಅದೇ ಎಲ್ಲ ಪೇಪರಲ್ಲೂ ಫಸ್ಟ್ ಅದೇ ಹೇಳೋದು, ಗ್ರಾಮ ಪಂಚಾಯತಿಗಳು ಆಪರೇಷನ್ ಮಾಡ್ತಾ ಇಲ್ಲ, ARV ಕೊಡ್ತಾ ಇಲ್ಲ. ಸೊ ನಮಗೆ ಕಾಲ್ಗಳು ಬರ್ತದೆ, ಯಾಕಂದರೆ ನಾವು ಪ್ರಾಣಿದಯ ಸಂಘದಿಂದ ಬೇರೆ ಬೇರೆ ಹಳ್ಳಿಗಳಿಂದ ಇಲ್ಲಿ ನಾಯಿಗಳುಂಟು. ಅವ್ರು ಹೇಳೋದು ಆ್ಯನಿಮಲ್ ಬರ್ತ್ ಕಂಟ್ರೋಲ್ ಮಾಡಿ ಅಂತ ಹೇಳಲ್ಲ, ನಾಯಿ ಇದೆ ತೊಗೊಂಡು ಹೋಗ್ತೀರಾ ಅಂತ ಕೇಳ್ತಾರೆ. ಸೊ ದಟ್ ಈಸ್ ದ ಫಸ್ಟ್ ಕ್ವೆಶ್ಚನ್ ಎಲ್ಲರೂ ಕೇಳೋದು. ಗೌರ್ಮೆಂಟ್ ಅವರು ಒಂದೇ ಅಲ್ಲ, ನಾಗರಿಕರು ಕೂಡ. ನಾವು ಹೇಳ್ತೇವೆ ತೊಗೊಂಡೋಗಿ ಎಲ್ಲಿಡೋದು ಅದನ್ನು. ಸೊ ನಾವು ಲೆಟ್ಸೇ ಇಲ್ಲಿ 50 ನಾಯಿ ಇತ್ತು, ನಾನು ತೊಗೊಂಡೋಗಿ 1 ಎಕರೆ ಜಾಗದಲ್ಲಿ ಇಟ್ಟೆ. ನೆಕ್ಸ್ಟ್ ಇಲ್ಲಿ ಬಂದಾಗ ತಿರ್ಗಿ 50 ಆಗಿದೆ. ಇಲ್ಲಿ ನೆವರ್ ಎಂಡಿಂಗ್ ಸಪ್ಲೈ ಇರುವಾಗ ತೊಗೊಂಡೋಗಿ, ಇಟ್ಸ್ ನಾಟ್ ಅ ಸಸ್ಟೈನೇಬಲ್ ಸೊಲ್ಯೂಷನ್ ಅಲ್ಲ. ಸೊ ಅದಕ್ಕೆ ನಗರಸಭೆಯವರಿಗೆ, ನಮ್ಮ ಮಂಗಳೂರು ನಗರಸಭೆಯವರು ಮಾಡ್ತಾ ಇದ್ದಾರೆ ABC ತುಂಬ ವರ್ಷಗಳಿಂದ. ಅವರು ಹಣ ಕೊಡ್ತಾ ಇದ್ದಾರೆ, ನಾವು ಮಾಡ್ತಾ ಇದ್ದೇವೆ ನಾಯಿಗಳಿಗೆ. ಆದ್ರೂ ಅದು ಕಡಿಮೆ ಆಗಿರ್ಬೋದು, ಸೆನ್ಸಸ್ ಮಾಡಿಲ್ಲ, ಕಡಿಮೆ ಆಗಿದೆ. ಆದ್ರೂ ನಮ್ಮ ಕೈ ಮಾತ್ರ ಫುಲ್ ಆಗಿದೆ. ಅಷ್ಟು ಮರಿಗಳು
ಮೊನ್ನೆ ಒಂದು ನಮ್ಮ ಸಂಸ್ಥೆಯಿಂದ ಬೆಳ್ತಂಗಡಿಗೆ ಹೋಗಿ 90 ಮರಿಗಳನ್ನ ತೊಗೊಂಡೋಗಿದ್ದೇವೆ ನಮ್ಮ ಸಂಸ್ಥೆ. ಸಂಶೋಧನೆ ಪ್ರಶ್ನೆ ಕೇಳಿದ್ದಾರೆ. ಈಗ ಒಂದು ನಾಯಿ ಚಿಕಿತ್ಸೆಗೆ ಎಷ್ಟು ಬೇಕು ಅಂತ 2,000. ಹೌದು. 1,800 ಇದು ಟ್ರಾನ್ಸ್ಪೋರ್ಟ್ ಎಲ್ಲ ಅಂತ ಅದು ಗೌರ್ಮೆಂಟ್ ಇದು ಗೌರ್ಮೆಂಟ್ ಇದು 1,800 ರೂಪಾಯಿ ಅಂತ ಮಿನಿಮಮ್ ಅಂತ ಹೇಳಿದ್ದಾರೆ. ಮಿನಿಮಮ್ ಅಂತ. ಬಟ್ ಅಷ್ಟು ಕೊಡಲ್ಲ ಎಷ್ಟೊಂದು ಸರಿ, ಇನ್ನೂ ಕಡಿಮೆ ಕೊಡ್ತಾರೆ. ಹೌದು ಹೌದು. ಸುಮಾರು 3-4 ತಿಂಗಳ ಹಿಂದೆ ನಾನು ಮಮತಾರಾವ್ ನಾನೊಂದು ಗ್ರೂಪ್ ಕ್ರಿಯೇಟ್ ಮಾಡಿದ್ದೆ. ಲೋಕೇಶ್ ಅವರೆಲ್ಲ ಇದ್ದಾರೆ ಆ ಗ್ರೂಪಲ್ಲಿ. ಆಗ ಊಟ ಹಾಕುವರದೆಲ್ಲ ಸೇರಿಸಿ ಒಂದು ಮೀಟಿಂಗ್ ಮಾಡಿದ್ದೆ, ಈ ಥರ ಮಾಡುವ ಅಂತೇಳಿ ಹೇಳ್ಕೊಂಡು. ಸಸ್ಟೈನೇಬಲ್ ಸೊಲ್ಯೂಷನ್ ಅಂತ ಹೇಳುವಂಥದ್ದು ನಿರಂತರವಾಗಿ ಬರ್ತ್ ಕಂಟ್ರೋಲ್ ಮಾಡಿದರೆ ಸ್ವಲ್ಪ ಕಮ್ಮಿ ಆಗ್ಬೋದು ಅಂತ ಅನಿಸಿ ಮಮತಾರಾವ್ ಅವರ ಹೆಲ್ಪ್ ಕೇಳಿ ಅವರು ಕಂಟಿನ್ಯೂಸ್ ಆಗಿ ಪುತ್ತೂರಲ್ಲಿ ಒಂಥರ, ಈಗ ಮಂಗಳೂರಿಂದ ಪುತ್ತೂರು ಜಾಸ್ತಿ ಬರ್ತಾ ಇದ್ದಾರೆ ಈಗ ಅಲ್ಲಲ್ಲಿ. ಇದು ಸ್ವಲ್ಪ ಡಿಫ್ರೆಂಟ್. ಹೆಣ್ಣಿಗೆ ಇನ್ವೇಸಿವ್ ಇರ್ತದೆ, ಒಳಗೆಯಿಂದ ತೆಗಿಬೇಕು. ಗಂಡಿಗೆ ಅದರದ್ದು ಟೆಸ್ಟಿಕಲ್ಸ್ ಇರ್ತದಲ್ಲ, ಅಲ್ಲಿ ಟೆಸ್ಟಿಸ್ ತೆಗಿತಾರೆ. ಮೇಡಮ್, ಈಗ ಒಂದು ಕಾಟು ನಾಯಿ, ಅದ ಊರಿನ ನಾಯಿ ಎಷ್ಟು ವರ್ಷ ಅದರ ಎಷ್ಟು ವರ್ಷ ಬರ್ತದೆ? ಮನೆಯಲ್ಲಿದ್ದರೆ ಅದು ನಾರ್ಮಲ್ 10, 15, 18 ಇಯರ್ಸ್ ಬದುಕ್ಬೋದು. ದಾರಿಯಲ್ಲಿದ್ದರೆ ತುಂಬ ಆಯುಷ್ಯ ಕಡಿಮೆ. ಅವುಗಳಿಗೆ ತುಂಬ ಪ್ರಾಬ್ಲಮ್ಸ್ ಇರ್ತದೆ. ಆಕ್ಸಿಡೆಂಟಿಂದ ಹಿಡಿದು ಡಿಸೀಸ್, ಸ್ಟಾರ್ವೇಷನ್ನು, ಹ್ಯೂಮನ್ ಅಬ್ಯೂಸು, ಇನ್ನೊಂದು ನಾಯಿ ಕಚ್ಚೋದು, ಎಂತೆಲ್ಲ ಇರ್ತದೆ. ಓಕೆ, ಅವುಗಳದ್ದು ತುಂಬ ಕಷ್ಟದ. ಅವುಗಳಿಗೆ ಏನಾದರೂ ಪ್ರಾಬ್ಲಮ್ ಆದರೂ ನಮ್ಗೆ ಗೊತ್ತಿರೋಲ್ಲ, ಯಾಕಂದರೆ ಅದು ಮೂತ್ರದಲ್ಲಿ ರಕ್ತ ಹೋಗ್ತಾ ಇದೆ ಅಂದರೂ ನಮಗೆ ಕೊನೆಗೆ ಗೊತ್ತಾಗೋದು ಅದು. ಸೊ ಎಷ್ಟೊಂದು ಸರಿ ನಾವು ನಮ್ಮ ಶೆಲ್ಟ್ರಿಗೆ ಕರ್ಕೊಂಡು ಬಂದಮೇಲೆ ಅದು ಆಗಲೇ ಲೇಟ್ ಆಗಿರ್ತದೆ. ಫೀಡರ್ಸ್ ಇದ್ದರೆ ಅವಾಗ ಅವ್ರು ಒಬ್ಸರ್ವ್ ಮಾಡ್ತಾ ಇರ್ತಾರೆ, ಇದೇನೋ ಸ್ವಲ್ಪ ಡಿಫ್ರೆಂಟ್ ಇದೆ ಅಂತ. ಬಟ್ ಎಷ್ಟೊಂದು ನಾಯಿಗಳಿಗೆ ಫೀಡರ್ಸು ಇರಲ್ಲ. ಆಮೇಲೆ ಕಾಡಲ್ಲೆಲ್ಲ ಬಿಡ್ತಾರೆ. ಕಾಡಲ್ಲಿ ಬಿಡೋದು ನನಗೆ ಅರ್ಥ ಆಗೋದಿಲ್ಲ. ಅದು ತುಂಬ ಕೆಟ್ಟ, ಎಲ್ರಿಗೂ ಕೆಟ್ಟದದು, ಎನ್ವೈರ್ಮೆಂಟ್ಗೂ ಒಳ್ಳೆಯದಲ್ಲ. ಅದೇನಾಗುತ್ತೆ, ಅಲ್ಲಿ ಪ್ಯಾಕ್ ಆಗ್ತದೆ. ಅದು ದೊಡ್ಡ ಪ್ಯಾಕ್ ಆಗಿಬಿಟ್ಟು ಆಮೇಲೆ ಸಾಯಿಸ್ಲಿಕ್ಕೆ ಆಗಲ್ಲ. ಈಗ ನೀವು ಹೇಳಿದಾಗೆ ಹೆಣ್ಣು ನಾಯಿಗಳನ್ನ ಜಾಸ್ತಿ ಜನ ಸಾಕಲ್ಲ, ಬೇರೆ ಬೇರೆ ಪ್ರಾಬ್ಲಮ್ ಇದೆ. ಅದು ಅದೇನ್ ಮಾಡುತ್ತೆ, ಆ ಮರಿಗಳನ್ನ ಸಾಯಿಸ್ಲಿಕ್ಕೆ ಮನಸ್ಸು ಬರಲ್ಲ. ಹೌದು, ತಗೊಂಡು ಹೋಗಿ ಎಲ್ಲೋ ಕಾಡಲ್ಲಿ ಬಿಡ್ತಾರೆ. ಹೌದು, ಇಷ್ಟೇ ಆಗುವಂಥದ್ದು. ಅರ್ಥ ಆಯ್ತು. ನೇರವಾಗಿ ಸಾಯಿಸೋದು ಹಿಂಸೆ ಅಲ್ವಾ ಅಂತ ಇನ್ನೊಂದು ಹಿಂಸೆ ಅಷ್ಟೇ. ಅವರು ಪೋಸ್ಟ್ಪೋನ್ ಮಾಡ್ತಾರೆ ಹಿಂಸೆನ. ಬಟ್ ಅದಕ್ಕೊಂದೇ ಹಿಂಸೆ ಅಲ್ಲ, ನಮಗೂ ಪ್ರಾಬ್ಲಮ್ ಅಲ್ಲ. ಯಾಕಂದರೆ ಕಾಡು ಪ್ರಾಣಿಗಳಿಗೆ ಇವುಗಳೆಲ್ಲ ಪ್ಯಾಕ್ ಮೆಂಟಾಲಿಟಿಯಲ್ಲಿ ಕಾಡು ಪ್ರಾಣಿಗಳನ್ನ ಅಟ್ಟಿಸ್ಕೊಂಡು ಅಲ್ಲಿ ಒಂಥರ ಇಂಬ್ಯಾಲೆನ್ಸ್ ಆಗುತ್ತೆ. ಯಾಕಂದರೆ ದೀಸ್ ಆರ್ ಡೊಮೆಸ್ಟಿಕೇಟೆಡ್ ಆನಿಮಲ್ಸ್. ಅದನ್ನು ತೊಗೊಂಡೋಗಿ ಅರಣ್ಯದಲ್ಲಿ ಬಿಟ್ಟು ಅವುಗಳು ಅಲ್ಲಿ ಏನೇನೋ ಅಟ್ಟಿಸ್ಕೊಂಡು ಹೋಗೋದು, ದೊಡ್ಡ ಪ್ಯಾಕ್ ಮಾಡಿ. ಆಮೇಲೆ ಅವುಗಳಿಗೆ ಚಿಕಿತ್ಸೆ ಬೇರೆ ಆಗಿರಲ್ಲ, ವ್ಯಾಕ್ಸಿನೇಷನ್. ಸೊ ಇಟ್ಸ್ ಕೈಂಡ್ ಆಫ್ ಮಿಕ್ಸ್ ಮಾಡಬಾರ್ದು ಆ ಥರ. ಇದನ್ನು ಡೊಮೆಸ್ಟಿಕೇಟೆಡ್ ಆದ್ದರಿಂದ ನಾವೇ ಕಂಟ್ರೋಲ್ ಮಾಡಬೇಕು. ನಾವು ಕಾಡು ಪ್ರಾಣಿಗಳಿಗೆ ಆಹಾರ ಅಂತ ತಿಳ್ಕೊಳ್ಬೋದಲ್ಲ ನಾವು. ಕೆಲವು ಸರಿ ಅದು ಆಗ್ತದೆ, ಆದರೆ ಕೆಲವು ಸರಿ ಆ ಥರ ಆಗಲ್ಲ. ಇವುಗಳೇ ಸಣ್ಣ ಸಣ್ಣ ಪ್ರಾಣಿಗಳನ್ನೆಲ್ಲ ಸಾಯಿಸಿಬಿಡ್ತವೆ ಒಟ್ಟೋಗಿ, ಅದು ಆಗ್ತದೆ. ಆಮೇಲೆ ಬೆಕ್ಕುಗಳು ಹಾಗೇನೆ, ಈ ಪಕ್ಷಿಗಳನ್ನೆಲ್ಲ ದೊಡ್ಡ ಪ್ರೆಡೇಟರ್ಸ್ ಬೆಕ್ಕುಗಳು, ಅದನ್ನು ಬಿಡ್ತಾರೆ. ಆ ಥರ ಬಿಡಬಾರ್ದು, ಅದು ಪಕ್ಷಿಗಳು ಬೇಕಲ್ಲ ನಮಗೆ. ಸೊ ವೋಟ್ ಆಫ್ ಥ್ಯಾಂಕ್ಸ್ ಬೈ ಪಾಸ್ಟ್ ಭರತ್ ಪೈ. ಎಲ್ಲರಿಗೂ ನಮಸ್ಕಾರ. ಭರತ್ ಪೈ ನನ್ನ ಹೆಸರು. ರೋಟರಿ ಕ್ಲಬ್ ಪುತ್ತೂರು ಯುವ ಪಾಸ್ಟ್ ಪ್ರೆಸಿಡೆಂಟು. ನಿಮಗೆ ತಿಳಿದಿರುವ ಹಾಗೆ ಮಧ್ವರಾಜ್ ಅನಿಮಲ್ ಕೇರ್ ಟ್ರಸ್ಟ್ ಮಲ್ಪೆ ಹಾಗೂ ರೋಟರಿ ಕ್ಲಬ್ ಪುತ್ತೂರು ಯುವ ಇನ್ನರ್ ವೀಲ್ ಕ್ಲಬ್ ಮತ್ತು JCI ಇದರ ಜಂಟಿ ಲಯನ್ಸ್ ಇದರ ಜಂಟಿ ಆಶ್ರಯದಲ್ಲಿ ನಾವು ನಡೆಸ್ತಾ ಇರುವ ನಾಯಿಗಳ ಉಚಿತ ಸಂತಾನಹರಣ ಚಿಕಿತ್ಸೆ ಅದು ಜನವರಿ 27 ಶನಿವಾರ ಮತ್ತು ಸಂಡೇ ಜನವರಿ 28ಕ್ಕೆ ನಾವು ನಡೆಸಲಿಕ್ಕಿದ್ದೇವೆ. ಇದಕ್ಕೋಸ್ಕರ ಒಂದು ವಿಶೇಷ ಸುದ್ದಿಗೋಷ್ಠಿಯನ್ನು ಆಯೋಜಿಸಿದ್ದೇವೆ. ಇದಕ್ಕೆ ಬಂದಂತಹ ಪತ್ರಕರ್ತ ಮಿತ್ರರಿಗೆ, ಮಾಧ್ಯಮ ಮಿತ್ರರಿಗೆ ಗೌರವಪೂರ್ವಕ ಧನ್ಯವಾದಗಳು. ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ, ನಗುವಿನ ಸೌಂದರ್ಯ, ಇದು ಸ್ನೇಹದ ಬಾಂಧವ್ಯ, ಒಲವಿನ ಪ್ರತಿಧ್ವನಿ ತಂದಿದೆ ಸಂದಸ, ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ, ಮುಳಿಯ ಜ್ವಲ್ಸ್ ಕಣಕ
ಕಣಕಣದಲು ಆನಂದ ಮುಳಿಯ ಜ್ಯುವೆಲ್ಸ್ ಕಣಕಣದಲು ಸೌಂದರ್ಯ ಮುಳಿಯ ಜ್ಯುವೆಲ್ಸ್ ಕಣಕಣದಲು ಆನಂದ ಮುಳಿಯ ಜ್ಯುವೆಲ್ಸ್ ಕಣಕಣದಲು ಸೌಂದರ್ಯ ಮುಳಿಯಾ ಜುವೆಲ್ಸ್ ಕ್ರಿಯೇಟಿಂಗ್ ಹ್ಯಾಪಿನೆಸ್. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ